ಸಖತ್ತಾಗಿದ್ದಾಳೆ ಅಂತ ಸರಸವಾಡಲು ಹೋದ 57 ವರ್ಷದ ಅಂಕಲ್. ಬೆಡ್ರೂಮ್ನಲ್ಲಿ ಶಾಕ್ ಕೊಟ್ಟ 21 ವರ್ಷದ ಸುಂದರಿ. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಗೊತ್ತಾ? ಆ ಒಂದು ಸುಂದರಿಯ ಒಂದು ಸ್ಮೈಲ್ಗೆ ಅಂಕಲ್ ಕ್ಲೀನ್ ಬೋಲ್ಡ್ ಆಗಿ ಹೋಗಿದ್ದ. ಜಾಲಿ ಜಾಲಿ ಅಂತ ಬ್ಯೂಟಿಯ ಸ್ಕೂಟಿ ಫಾಲೋ ಮಾಡಿಕೊಂಡು ಆಕೆಯ ಮನೆ ಕೂಡ ಸೇರಿದ್ದ ಆ 57 ವರ್ಷದ ಅಂಕಲ್. ಇನ್ನೇನು ಲಡ್ಡು ಬಂದು ಬಾಯಿಗೆ ಬಿತ್ತು ಅನ್ನುವಷ್ಟರಲ್ಲಿ ಎಂಟ್ರಿ ಕೊಟ್ಟ ಗ್ಯಾಂಗ್ ಅಂಕಲ್ ಜೇಬಿಗೆ ಕತ್ತರಿ ಹಾಕಿತ್ತು. ಹಾಗಾದ್ರೆ ಏನಿದು ಅಂಕಲ್ ಸುಂದರಿ ಲವ್ ಸ್ಟೋರಿ ಅಂತೀರಾ? ಈ ಫೋಟೋದಲ್ಲಿ ಕಾಣುವ ಈಕೆಯ ಹೆಸರು ನಯನ. ವಯಸ್ಸು ಜಸ್ಟ್ 21. ಮುದ್ದಾಗಿ ಕಾಣುವ ಈಕೆಯನ್ನ ಕಂಡ್ರೆ ಎಂತವರು ಜೊಲ್ಲು ಸುರಿಸುತ್ತಾರೆ, ಬೆರಗಾಗುತ್ತಾರೆ. ಅಂತೆಯೇ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ದ 57 ವರ್ಷದ ಅಂಕಲ್ ಈಕೆಯ ಬುಟ್ಟಿಗೆ ಬಿದ್ದಿದ್ದ. 1 ವರ್ಷದಿಂದ ಇವರಿಬ್ಬರ ನಡುವೆ ಡಿಂಗ್ ಡಾಂಗ್ ಶುರುವಾಗಿ ಹೋಗಿತ್ತು. ನಯನ ಬೇಕು ಅಂದಾಗಲೆಲ್ಲ ಈ ತುಂಟ ಅಂಕಲ್ 5,000 10,000 ಹಣ ಕೊಡುತ್ತಿದ್ದ. ಇದನ್ನೇ ಬಂಡವಾಳ ಮಾಡಿಕೊಂಡ ಈ ಐನಾತಿ ಸಖತ್ ಪ್ಲಾನ್ ಮಾಡಿ ಮನೆಗೆ ಕೂಡ ಕರೆದಿದ್ದಾಳೆ. ಈ ಬ್ಯೂಟಿಯ ಸ್ಕೂಟಿ ಫಾಲೋ ಮಾಡಿಕೊಂಡು ಹೋದ ಅಂಕಲ್ ಆಕೆಯ ಮನೆ ಸೇರಿದ್ದ. ಆಮೇಲೆ ಅಲ್ಲಿ ನಡೆದಿದ್ದೇ ಅಂಕಲ್ ಯಾಮಾರಿಸುವ ಕೆಲಸ. ಹೌದು, ಕಳೆದ 9ನೇ ತಾರೀಕು ಅಂಕಲ್ ಸುಂದರಿಯ ಮನೆಗೆ ಎಂಟ್ರಿ ಕೊಟ್ಟು ಒಳಗಡೆ ಕೂತಿದ್ದಾನೆ ಅಷ್ಟೇ. ಇನ್ನೇನು ಪಲ್ಲಂಗದಾಟ ಶುರು ಅಷ್ಟರೊಳಗೆ ಒಂದು ಟೀಮ್ ಎಂಟ್ರಿ ಕೊಟ್ಟಿತ್ತು. ಮನೆಯ ಒಳಗೆ ವೇಶ್ಯಾವಟಿಕೆ ನಡೆಸುತ್ತಿದ್ದೀರಾ, ನಮಗೆ ಮಾಹಿತಿ ಬಂದಿದೆ, ನಾವು ಕ್ರೈಮ್ ಬ್ರಾಂಚ್ ಪೊಲೀಸರು ಅಂತ ದಬಾಯಿಸಿದ್ದಾರೆ. ಇದರಿಂದ ಪತರುಗುಟ್ಟಿದ ಅಂಕಲ್ ಬಟ್ಟೆ ಬಿಚ್ಚಿಸಿ ಹಲ್ಲೆ ಮಾಡಿ ಫೋಟೋ ತೆಗೆದುಕೊಂಡು 2 ಲಕ್ಷ ರೂಪಾಯಿ ಹಣಕ್ಕೆ ಡಿಮಾಂಡ್ ಮಾಡಿದ್ದಾರೆ. ಮೈ ಮೇಲಿದ್ದ ಚಿನ್ನಾಭರಣ ಕಿತ್ತುಕೊಂಡು ಫೋನ್ ಪೇ ಮೂಲಕ 76,000 ರೂಪಾಯಿ ಹಣ ಹಾಕಿಸಿಕೊಂಡು ಅಲ್ಲಿಂದ ಕಳಿಸಿದ್ದಾರೆ. ಇನ್ನು ಅಂಕಲ್ ಹಣ ಚಿನ್ನ ಕಳೆದುಕೊಂಡು ಕಂಗಾಲಾಗಿದ್ದ. ಈತನಿಗೆ ನಕಲಿ ಪೊಲೀಸರು ಅಂತ ಸ್ವಲ್ಪ ಅನುಮಾನ ಬಂದಿತ್ತು. ಹೀಗಾಗಿ ಪೊಲೀಸರಿಗೆ ದೂರು ಕೊಡೋಣ ಬಾ ಅಂತ ಆ ಸುಂದರಿ ನೈನಾಗೆ ಕರೆದಿದ್ದಾನೆ. ಆದ್ರೆ ಹೊಸ ವರಸೆ ಕೊಟ್ಟ ಆ ಚಾಲಕಿ ನೈನಾ, ಜಾಸ್ತಿ ಮಾತಾಡಬೇಡ, ನನಗೆಲ್ಲ ಅದೆಲ್ಲ ಗೊತ್ತಿಲ್ಲ, ಇಲ್ಲಿಂದ ಸುಮ್ಮನೆ ಹೋಗು, ನನ್ನ ಮಾನ ಮರ್ಯಾದೆ ಕಳೆಯಬೇಡ ಅಂತ ಆ ಅಂಕಲ್ ಅನ್ನೇ ದಬಾಯಿಸಿದ್ದಾಳೆ. ಆಗ ಅಂಕಲ್ ಸೀದಾ ಹೋಗಿ ಯಾಕೋ ಅನುಮಾನ ಬಂದು ಬ್ಯಾಡ್ರಹಳ್ಳಿ ಠಾಣೆಗೆ ದೂರು ನೀಡಿದ್ದಾನೆ. ತನಿಖೆ ಕೈಗೊಂಡ ಪೊಲೀಸರು ಸುಲಿಗೆ ಗ್ಯಾಂಗ್ ನ ನಯನ, ಸಂತೋಷ್, ಅಜಯ್, ಜಯರಾಜರನ್ನ ಬಂಧಿಸಿದ್ದಾರೆ. ಏನೇ ಹೇಳಿ, ಇತ್ತೀಚೆಗೆ ಈಸಿಯಾಗಿ ಹಣ ಮಾಡುವ ಸಲುವಾಗಿ ಹನಿ ಟ್ರ್ಯಾಪ್ ಮಾಡೋ ಗ್ಯಾಂಗ್ಗಳು ತುಂಬಾನೇ ಆಕ್ಟಿವ್ ಆಗಿದೆ. ಅದರಲ್ಲೂ ವಯಸ್ಸಾದವರು ಒಬ್ಬರೇ ಇರುವಂತಹ ಇಂತಹ ಅಂಕಲ್ಗಳನ್ನೇ ಟ್ರ್ಯಾಪ್ ಮಾಡೋದು ಈಗ ತುಂಬಾ ಕಾಮನ್ ಆಗಿದೆ. ಅಂಕಲ್ಗಳೇ, ಸ್ವಲ್ಪ ಹುಷಾರಾಗಿರಿ, ಇಲ್ಲ ಆದ್ರೆ ಇಂತಹ ನಯನ ಅನ್ನುವ ಸುಂದರಿಯರೊಂದಿಗೆ ನಿಮ್ಮ ಸಹವಾಸ ಬೆಳೆದು ಕ್ಷಣಾರ್ಧದಲ್ಲಿ ಲಕ್ಷಾಂತರ ರೂಪಾಯಿ ನೀವು ಕೂಡ ಕಳೆದುಕೊಳ್ಳಬಹುದು. ಲೈಂಗಿಕ ಕ್ರಿಯೆಗೆ ಒಪ್ಪದ ಅತ್ತಿಗೆಯನ್ನ ಕೊಂದು ಶವದ ಜೊತೆ ಆಸೆ ಈಡೇರಿಸಿಕೊಂಡ ಪಾಪಿ ಮೈದುನ. ಹೌದು, ಜಗತ್ತಿನಲ್ಲಿ ಮಾನವೀಯತೆ ದಿನದಿಂದ ದಿನಕ್ಕೆ ಮಣ್ಣಲ್ಲಿ ಮಣ್ಣಾಗುತ್ತಿದೆ. ಕಾಮುಕರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ರಕ್ತ ಸಂಬಂಧ, ಅಕ್ಕ, ತಂಗಿ, ತಾಯಿ ಯಾರನ್ನು ಬಿಡದೆ ಕಾಮುಕ ಪಿಶಾಚಿಗಳು ಬಲಿ ಪಡೆಯುತ್ತಿದ್ದಾರೆ. ಈ ಪೈಕಿ ಇಲ್ಲೊಬ್ಬ ಕ್ರೂರಿ ಅಣ್ಣನ ಹೆಂಡತಿಯನ್ನೇ ಶವವಾಗಿಸಿ ಲೈಂಗಿಕ ಕ್ರಿಯೆ ನಡೆಸಿದ್ದಾನೆ. ಇತ್ತೀಚೆಗೆ ಆಂಧ್ರಪ್ರದೇಶ ರಾಜ್ಯದಲ್ಲಿ ಅಮಾನವೀಯ ಕೃತ್ಯವೊಂದು ನಡೆದಿದೆ. ಅಣ್ಣನ ಹೆಂಡತಿಯ ಮೇಲೆ ಕಣ್ಣಿಟ್ಟಿದ್ದ ಪಾಪಿ ತಮ್ಮ ಅವಳು ಒಪ್ಪದಿದ್ದಾಗ ಬರ್ಬರವಾಗಿ ಕೊಂದು ಶವದ ಜೊತೆ ತನ್ನ ಆಸೆಯನ್ನ ಪೂರೈಸಿಕೊಂಡಿದ್ದಾನೆ. ಅಂದ್ರೆ ಈ ಕಲಿಯುಗ ಎಲ್ಲಿಗೆ ಬಂದು ನಿಂತಿದೆ ನೀವೇ ಹೇಳಿ. ಈ ಘಟನೆ ನಡೆದಿದ್ದು ಶ್ರೀಪೊಟ್ಟಿ, ರಾಮುಲು, ನೆಲ್ಲೂರು ಜಿಲ್ಲೆಯಲ್ಲಿ ನಡೆದಿದೆ. ಪಶ್ಚಿಮ ಬಂಗಾಳ ರಾಜ್ಯದ ಶ್ರೀಕಾಂತ್ ಬಿಸ್ವಾಸ್ ಕುಟುಂಬ ಸಮೇತ ಬಂದು ಈ ಕಾವಲು ಎಂಬಲ್ಲಿ ನೆಲೆಸಿದ್ದರು. ಶ್ರೀಕಾಂತ್ ಬಿಸ್ವಾಸ್ ಪೋಷಕರು ಕಿರಿಯ ಸೋದರ ವಾರಿಶಿಯಾ ನಯಾ ಬಿಸ್ವಾಸ್ ಜೊತೆ ಪತ್ನಿ ಅರ್ಪಿತಾ ಬಿಸ್ವಾಸ್ ಹಾಗೂ 2 ಮಕ್ಕಳ ಜೊತೆ ಒಂದೇ ಮನೆಯಲ್ಲಿ ವಾಸವಾಗಿದ್ದರು. ಹೊಸ ವರ್ಷ ಆಚರಣೆ ಎಂದು ಶ್ರೀಕಾಂತ್ ಬಿಸ್ವಾಸ್ ಅವರ ಪೋಷಕರು ತಿರುಪತಿಗೆ ಬಾಲಾಜಿ ದರ್ಶನ ಪಡೆಯಲು ಹೋಗಿದ್ದಾರೆ. ಅಂದು ರಾತ್ರಿ ಮನೆಯಲ್ಲಿ ಎಲ್ಲರೂ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದರು. ಈ ಸಂದರ್ಭದಲ್ಲಿ ಶ್ರೀಕಾಂತ್ ಬಿಸ್ವಾಸ್ ಕಂಠಪೂರ್ತಿ ಮದ್ಯ ಸೇವಿಸಿ ಗಡದ್ದಾಗಿ ಮಲಗಿದ್ದ. ಇದರ ಹಿಂದೆ ಅವನ ತಮ್ಮನ ಕೈವಾಡವೇ ಇತ್ತು. ಎಲ್ಲರೂ ಮಲಗಿದ ನಂತರ ನಯಾ ಬಿಸ್ವಾಸ್ ಅತ್ತಿಗೆ ಅರ್ಪಿತಾ ಕೋಣೆಗೆ ಹೋಗಿದ್ದಾನೆ. ಆ ವೇಳೆ ತನ್ನ ಆಸೆಯನ್ನ ಆಕೆಯ ಮುಂದಿಟ್ಟಿದ್ದಾನೆ. ಆಕೆ ಒಪ್ಪದಿದ್ದಾಗ ಸಿಟ್ಟಿನಿಂದ ವಿವೇಚ ಕಳೆದುಕೊಂಡು ಅಲ್ಲಿದ್ದ ಕಬ್ಬಿಣ ರಾಡ್ನಿಂದ ಅರ್ಪಿತಾ ತಲೆಗೆ ಬಲವಾಗಿ ಕೂಡ ಹೊಡೆದಿದ್ದಾನೆ. ತೀವ್ರ
ತೀವ್ರವಾಗಿ ಗಾಯಗೊಂಡ ಅರ್ಪಿತಾ ಬಿಸ್ವಾಸ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದರು. ಆದರೂ ಕರುಣೆ ತೋರದ ನಯಾ ಬಿಸ್ವಾಸ್ ಮೃತದೇಹ ಜೊತೆನೆ ಅತ್ಯಾಚಾರ ಎಸಗಿದ್ದಾನೆ ಅಂದ್ರೆ ಅವನ ಕ್ರೌರ್ಯ ಎಷ್ಟರ ಮಟ್ಟಕ್ಕಿತ್ತು ಅಂತ ನೀವೇ ಯೋಚಿಸಿ. ಆಸೆ ತೀರಿಸಿಕೊಂಡ ಬಳಿಕ ಮೃತದೇಹವನ್ನ ಮನೆಯಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರದಲ್ಲಿ ಹೋಗಿ ಎಸೆದಿದ್ದಾನೆ. ಶ್ರೀಕಾಂತ್ ಬಿಸ್ವಾಸ್ ಬೆಳಗ್ಗೆ ಎದ್ದು ನೋಡಿದಾಗ ಪತ್ನಿ ಕಂಡಿಲ್ಲ. ಮನೆಯಲ್ಲಿ ಹುಡುಕಾಡಿದರೂ ಪತ್ತೆಯಾಗಿಲ್ಲ. ಆದ್ರೆ ಆಕೆಯ ಮಲಗುವ ಕೋಣೆಯಲ್ಲಿ ರಕ್ತದ ಕಲೆಗಳು ಕಂಡು ಬಂದಿತ್ತವು. ಇದರಿಂದ ಆತಂಕಗೊಂಡ ಪತಿ ಕಾಲೋನಿ ನಿವಾಸಿಗಳಿಗೆ ವಿಷಯ ತಿಳಿಸಿದ್ದಾನೆ. ಬಳಿಕ ಎಲ್ಲರೂ ಅರ್ಪಿತಗಾಗಿ ಹುಡುಕಾಟ ನಡೆಸಿದ್ದಾರೆ. ಆಕೆಯ ರಕ್ತ ಸಿಕ್ತ ಶವ ಸಮೀಪದ ಕಾಲುವೆಯೊಂದರಲ್ಲಿ ಪತ್ತೆಯಾಗಿತ್ತು. ಈ ಹಿಂದೆ ಲೈಂಗಿಕ ಕಿರುಕುಳ ನೀಡಿದ್ದ ನಯಾ ಬಿಸ್ವಾಸ್ ಮೇಲೆ ಎಲ್ಲರಿಗೂ ಅನುಮಾನವಿತ್ತು. ನಯಾ ಬಿಸ್ವಾಸ್ ತನ್ನ ಆಸೆಯನ್ನ ಪೂರೈಸುವಂತೆ ಅತ್ತಿಗೆಯನ್ನ ವರ್ಷಗಳಿಂದ ಬೆನ್ನತ್ತಿದ್ದ. ಈ ಕ್ರಮದಲ್ಲಿ ಮನೆಯಲ್ಲಿಯೂ ಎಲ್ಲರೂ ಎಚ್ಚರಿಕೆ ನೀಡಿದ್ದರು. ಆದರೂ ಮನಸ್ಸು ಬದಲಾಯಿಸಿದ ಕಾಮಾಂಧರು ಕೊನೆಗೂ ಆಕೆಯನ್ನ ಕೊಂದು ತನ್ನ ಆಸೆಯನ್ನ ತೀರಿಸಿಕೊಂಡಿದ್ದ. ನೋಡಿದಿರಾ ಸ್ನೇಹಿತರೆ, ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರು ಇದ್ದರೂ ಕೂಡ ಅತ್ತಿಗೆ ಮೇಲೆ, ಅಕ್ಕನ ಮೇಲೆ, ತಂಗಿಯ ಮೇಲೆ, ಎಷ್ಟೋ ಕಡೆ ಆಂಟಿಗಳ ಮೇಲೆ ಮತ್ತು ತಾಯಿಗಳ ಮೇಲೆ ಕೂಡ ಇಂತಹ ಕ್ರೌರ್ಯ ನಡೆಯುತ್ತಿರುವುದು ನಿಜಕ್ಕೂ ನಮ್ಮ ಸಮಾಜದಲ್ಲಿ ನಾಚಿಗೇಡಾಗಿದೆ. ಆದರೆ ಇಂತಹ ಕೃತ್ಯಗಳು ಪ್ರತಿನಿತ್ಯ ನಡೆಯುತ್ತಿರುವುದು ಸತ್ಯವಾಗಿದೆ. ವೇಷವಾಟಿಕೆ ದಂಧೆಯಲ್ಲೀಗ ಕಾಲೇಜು ಹುಡುಗಿಯರದೇ ದರ್ಬಾರು. ಇಲ್ಲೂ ಇದೆ ಹೈಟೆಕ್ ಟಚ್. ಹೌದು, ವೇಷವಾಟಿಕೆ ಬಿಸ್ನೆಸ್ ಆಗಿದೆ. ಇದರಲ್ಲೂ ಹಳೆಯ ಪದ್ಧತಿ ಹಾಗೂ ಹೊಸ ಪದ್ಧತಿಯಲ್ಲಿ ವ್ಯವಹಾರ ನಡೆಸುವ ಜನರಿದ್ದಾರೆ. ಕಾಲೇಜು ಹುಡುಗಿಯರ ಗಮನ ಕೂಡ ಈ ಬಿಸ್ನೆಸ್ ಮೇಲೆ ಇದೆ. ಯಾಕಂದ್ರೆ ಇಲ್ಲಿ ಹಣ ಗಳಿಸುವುದು ಸುಲಭ. ಇವರ ಫ್ಯಾಷನ್, ಇವರ ಊಟ ತಿಂಡಿ, ಫಾಸ್ಟ್ ಫುಡ್ಗಾಗಿ ಈ ಬಿಸ್ನೆಸ್ ಈಗ ಸರಳವಾದ ದಾರಿಯಾಗಿದೆ. ವೇಷವಾಟಿಕೆ ಈಗ ಹೈಟೆಕ್ ಆಗಿ ಪರಿವರ್ತನೆಗೊಂಡಿದೆ. ಎಲ್ಲ ವ್ಯವಹಾರದಲ್ಲಿ ಬದಲಾವಣೆಯಾದಂತೆ ವೇಷವಾಟಿಕೆಯಲ್ಲಿಯೂ ಬದಲಾವಣೆ ಗಾಳಿ ವೇಗವಾಗಿ ಬೀಸಿದೆ. ಹಿಂದೆ ಬೀದಿ ಬೀದಿಯಲ್ಲಿ ಫ್ಲೈಓವರ್ ಕೆಳಗೆ ನಿರ್ಜನವಾದಂತಹ ಪ್ರದೇಶಗಳಲ್ಲಿ ಹುಡುಗಿಯರು ನಿಲ್ಲುತ್ತಿದ್ದರು. ಆದರೆ ಈಗ ಈ ಸಂಖ್ಯೆ ಕಡಿಮೆ ಆಗುತ್ತಿದೆ. ಅಲ್ಲಿಯೂ ಕೂಡ ಈಗ ಡೀಲ್ಗಳು ನಡೆಯುತ್ತಿವೆ, ಅದು ಕೂಡ ಆನ್ಲೈನ್ ನಲ್ಲಿ. ಇದರ ಜೊತೆಗೆ ಕಾಲೇಜು ಹುಡುಗಿಯರು ಹೈ ಪ್ರೊಫೈಲ್ ವ್ಯವಹಾರವನ್ನ ನಡೆಸುತ್ತಿದ್ದಾರೆ. ಒಳ್ಳೆ ಕನಸು ಹೊತ್ತು ಕಾಲೇಜಿಗೆ ಬರುವ ಹುಡುಗಿಯರು ತಮ್ಮ ನಿತ್ಯದ ಅಗತ್ಯಗಳನ್ನ ಪೂರೈಸಿಕೊಳ್ಳಲು ಈ ವ್ಯವಹಾರಕ್ಕೆ ಇಳಿಯುತ್ತಿದ್ದಾರೆ ಅಂದ್ರೆ ನಿಜಕ್ಕೂ ನಾಚಿಗೇಡು. ಇತ್ತೀಚಿನ ಒಂದು ವರದಿಯ ಪ್ರಕಾರ ದೇಹ ವ್ಯಾಪಾರಕ್ಕೆ ಬರುತ್ತಿರುವ ಹುಡುಗಿಯರಲ್ಲಿ ದೊಡ್ಡ ದೊಡ್ಡ ಕಾಲೇಜಿನ ಓದುತ್ತಿರುವ ಹುಡುಗಿಯರೇ ಹೆಚ್ಚಾಗಿದ್ದಾರೆ. ಅದು ಕೂಡ ಬೇರೆ ಊರಿಂದ ಬಂದು ದೊಡ್ಡ ದೊಡ್ಡ ನಗರಗಳಲ್ಲಿ ಇಂತಹ ವ್ಯವಹಾರಗಳನ್ನ ಮಾಡುತ್ತಿದ್ದಾರೆ. ಇದಕ್ಕೆ ಕಾರಣ ತಮಗೆ ಸಿಗುತ್ತಿರುವ ಪಾಕೆಟ್ ಮನಿ ತುಂಬಾ ಕಡಿಮೆ. ಆದರೆ ತಮ್ಮ ಫ್ಯಾಷನ್ಗಳು ದೊಡ್ಡ ದೊಡ್ಡ ಮಟ್ಟಕ್ಕೆ ಇರುವುದರಿಂದ ಇವರು ಈ ದಂಧೆಗೆ ಈಗ ಇಳಿಯುತ್ತಿದ್ದಾರೆ. ವೇಷವಾಟಿಕೆ ಇಂದಿನದಲ್ಲ, ಶತಮಾನಗಳಿಂದಲೂ ಇದು ನಡೆಯುತ್ತಾನೆ ಇದೆ. ಆದರೆ ಈಗಿನ ಹುಡುಗಿಯರು ಬುದ್ಧಿವಂತಿಕೆಯಿಂದ ವ್ಯವಹಾರವನ್ನ ಕುದುರಿಸುತ್ತಿದ್ದಾರೆ. ಅವರಿಗೆ ಬರೀ ಹಣ ಮುಖ್ಯವಲ್ಲ, ಸ್ವಚ್ಛತೆ, ಹೈಗ್ರೇಡ್ ಕೂಡ ಮುಖ್ಯವಾಗಿದೆ. ಇದೇ ಕಾರಣಕ್ಕೆ ಹುಡುಗಿಯರು ಲುಕ್ ಕೂಡ ಬದಲಾಗಿದೆ. ಹೆಚ್ಚು ಮೇಕಪ್ ಮಾಡಿಕೊಂಡು ಫ್ಲೈಓವರ್ ಕೆಳಗೆ ಕೈ ಬೀಸುತ್ತಾ ನಿಲ್ಲುವ ಹುಡುಗಿಯರು ಕೇವಲ 100-200ಕ್ಕೆ ಡೀಲ್ ಆಗುತ್ತಾರೆ. ಆದರೆ ಹೈಟೆಕ್ ವ್ಯವಹಾರದ ಹುಡುಗಿಯರು ಒಳ್ಳೆ ಬಟ್ಟೆ, ಸ್ಟೈಲ್ ಆದ್ಯತೆಗೆ ನೀಡುತ್ತಿದ್ದಾರೆ. ಜೀನ್ಸ್, ಟಿ ಶರ್ಟ್ ಧರಿಸಿ ವಾಟ್ಸ್ಆಪ್, ಫೇಸ್ಬುಕ್ ಮೂಲಕ, ಇನ್ಸ್ಟಾಗ್ರಾಮ್ ಮೂಲಕ ವ್ಯವಹಾರ ನಡೆಸುತ್ತಿರುವ ಇವರು ಸ್ಮಾರ್ಟ್ ಫೋನ್ ಕೈಯಲ್ಲಿ ಹಿಡಿದಿರುತ್ತಾರೆ. ಇವರ ವ್ಯವಹಾರ ಏನೇ ಇದ್ರೂ ಆನ್ಲೈನ್ ನಲ್ಲಿ ನಡೆಯುತ್ತದೆ. ದೊಡ್ಡ ಜನರೇ ಇವರ ಟಾರ್ಗೆಟ್. ಪಾಲಿಟಿಷಿಯನ್ಸ್, ಫಿಲ್ಮ್ ಆಕ್ಟರ್ಸ್, ದೊಡ್ಡ ದೊಡ್ಡ ಬಿಸಿನೆಸ್ ಮನ್ಗಳು, ಹೈ ಸ್ಯಾಲರಿ ಪಡೆಯುವ ಹುಡುಗರು. ಹೀಗಾಗಿ ಇವರ ರೇಟ್ ಕೂಡ ಏನು ಕಡಿಮೆ ಇಲ್ಲ. ಕನಿಷ್ಠ ಪಕ್ಷ 30,000-50,000 ರೂಪಾಯಿ ಇವರ ಡೀಲ್ ನಡೆಯುತ್ತಾನೆ ಇದೆ ಅಂದ್ರೆ ನೀವು ನಂಬಲೇಬೇಕು. ಅದು ಕೂಡ ಕೇವಲ ಒಂದು ನೈಟ್ಗೋಸ್ಕರ. ಬೇರೆ ಬೇರೆ ಊರುಗಳಿಂದ ಇಲ್ಲಿಗೆ ಈ ವ್ಯವಹಾರಕ್ಕೆ ಬರುವ ಹುಡುಗರು ಆರಂಭದಲ್ಲಿ ತಮ್ಮ ಗುಟ್ಟನ್ನ ಬಿಟ್ಟು ಕೊಡುವುದಿಲ್ಲ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆ ಖಾತೆ, ಬೇರೆ ಫೋಟೋ ಮೂಲಕವೇ ಅವರು ಗ್ರಾಹಕರನ್ನ ಕುದುರಿಸುತ್ತಾರೆ. ಗ್ರಾಹಕರ ಮೇಲೆ ಭರವಸೆ ಬಂದ ಮೇಲೆ ತಮ್ಮ ಮುಖವನ್ನ ತೋರಿಸುತ್ತಾರೆ. ಗ್ರಾಹಕರು ಹೇಳಿದ ಜಾಗ ಅಥವಾ ಇವರು ಫಿಕ್ಸ್ ಮಾಡಿದ ಜಾಗಕ್ಕೆ ಇವರು ಹೋಗುತ್ತಾರೆ. ಅಲ್ಲಿಗೆ ಹೋದ ಮೇಲೆ ತಮ್ಮ ವಾಟ್ಸ್ಆಪ್ ನಂಬರ್ ಅನ್ನ ಡ್ರಾಪ್ ಮಾಡಿ ಬರುತ್ತಾರೆ. ಯಾವುದೇ ಹೊಸ ಸದಸ್ಯರು ತಮ್ಮ ತಂಡಕ್ಕೆ ಸೇರಿಸಿಕೊಳ್ಳಬೇಕೆಂದ್ರೆ ಅವರು ಸಾಕಷ್ಟು ವಿಚಾರಣೆ, ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಮೊದಲು ನಡೆಯುತ್ತದೆ. ಹೈಟೆಕ್ ಆಗಿ ನಡೆಯುವ ಈ ವ್ಯವಹಾರಕ್ಕೆ ಅಪಾರ್ಟ್ಮೆಂಟ್ಗಳೇ ಹಾಗೂ ಓಯೋ ರೂಮುಗಳೇ ಈಗ ಸೂಕ್ತ ಜಾಗಗಳಾಗಿವೆ. ಅನೇಕ ಹುಡುಗಿಯರು ಅಪಾರ್ಟ್ಮೆಂಟ್ ಅನ್ನು ಬಾಡಿಗೆ ತೆಗೆದುಕೊಂಡು ಅಲ್ಲಿ ವ್ಯವಹಾರ ನಡೆಸುತ್ತಿದ್ದಾರೆ. ಗ್ರಾಹಕರನ್ನು ಅಲ್ಲಿಗೆ ಕರೆಸಿಕೊಳ್ಳುತ್ತಾರೆ. ಅಲ್ಲಿಯೂ ಸೆಕ್ಯೂರಿಟಿ ಜೊತೆ ಬಿಸ್ನೆಸ್ ಡೀಲ್ ಆಗಿರುತ್ತೆ. ಇಲ್ಲವಾದ್ರೆ ಅವನು ನನ್ನ ಸಹೋದರ ಸಂಬಂಧಿ, ಹೀಗೆ ಹಾಗೆ ಕಸಿನ್ ಅಂತ ಅದು ಇದು ಕತೆ ಹೇಳಿ ಆ ಸೆಕ್ಯೂರಿಟಿಯನ್ನು ನಂಬಿಸುತ್ತಾರೆ. ಅದರಲ್ಲೂ ಮಾಲೀಕರು ದೂರದಲ್ಲಿರುವಂತಹ ಮನೆಗಳನ್ನೇ ಇವರು ಪಡೆದುಕೊಳ್ಳುವುದು.
ಇಂತಹದ್ದೇ ಈಗ ದೊಡ್ಡ ಜಾಲಗಳು ಬೆಂಗಳೂರು, ಮುಂಬೈ, ಚೆನ್ನೈ, ಡೆಲ್ಲಿ, ಕೋಲ್ಕತ್ತಾದಲ್ಲಿ ಭಾರಿ ಜೋರಾಗಿ ನಡೆಯುತ್ತಿವೆ. ಈ ಹಿಂದೆ ಹುಡುಗಿಯರನ್ನ ಕಿಡ್ನಾಪ್ ಮಾಡಿ ವೇಶ್ಯಾವಾಟಿಕೆ ತಳ್ಳಲಾಗುತ್ತಿತ್ತು. ಆದ್ರೆ ಈಗ ಅನೇಕ ಕಾಲೇಜು ಹುಡುಗರೇ ತಾವೇ ವಾಲಂಟಿಯರ್ ಆಗಿ ಈ ದಂಧೆಗೆ ಧುಮುಕುತ್ತಿದ್ದಾರೆ ಅಂದ್ರೆ ನೀವು ನಂಬುತ್ತೀರಾ? ಬ್ರೋಕರ್ ಮೂಲಕ ವ್ಯವಹಾರ ನಡೆಸುವ ಸಂಖ್ಯೆ ಕೂಡ ಈಗ ಕಡಿಮೆ ಆಗುತ್ತಿದೆ. ಬ್ರೋಕರ್ ಕೂಡ ವಾಟ್ಸ್ಆಪ್ ಗ್ರೂಪ್ ಮಾಡಿಕೊಂಡು ಅದರಲ್ಲಿ ಹುಡುಗಿಯರನ್ನ ಸೇರಿಸಿ ಡೀಲ್ ಮಾಡುತ್ತಿದ್ದಾರೆ. ಅನೇಕ ಬಾರಿ ಒಂದು ಊರಿನಿಂದ ಇನ್ನೊಂದು ಊರಿಗೆ ಬರುವ ಹುಡುಗಿಯರು ತಮ್ಮ ಗುರುತು ಬದಲಿಸಿಕೊಳ್ಳುತ್ತಿದ್ದಾರೆ. ಇದೇ ಸ್ಥಳದಲ್ಲಿ ಅವರು ಅನೇಕ ದಿನ ಇರೋದಿಲ್ಲ. ಗ್ರಾಹಕರಿಗೆ ಫ್ರೆಶ್ ಬೇಕು ಅಂತ, ಗೌಪ್ಯತೆ ಇರಬೇಕು ಅಂತ ಈ ಕಾರಣಕ್ಕೆ ಬ್ರೋಕರ್ ಕೆಲಸ ಮಾಡುತ್ತಾರೆ. ಬ್ರೋಕರ್ ಹೆಚ್ಚಿನ ಹಣ ವಸೂಲಿ ಮಾಡಿ ತಮಗೆ ಮೋಸ ಮಾಡುತ್ತಾರೆ. ಹೀಗಾಗಿ ತಾವೇ ಖುದ್ದು ಈ ಬಿಸ್ನೆಸ್ಗೆ ಇಳಿದಿದ್ದೇವೆ ಅನ್ನುವ ಕೆಲ ಹುಡುಗಿಯರು ಕೂಡ ಇದ್ದಾರೆ. ಗ್ರಾಹಕರ ಆಯ್ಕೆ ಹಾಗೂ ಡೀಲ್ ಅನ್ನ ಎಲ್ಲ ಹುಡುಗಿಯರು ಈಗ ಖುದ್ದಾಗಿ ಮಾಡುತ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಹೌದು ಸ್ನೇಹಿತರೆ, ಯಾವ ರೀತಿ ಎಲ್ಲ ಟೆಕ್ನಾಲಜಿ ಬದಲಾಗುತ್ತಿದೆಯೋ ಇಂಥ ದಂಧೆಗಳಲ್ಲೂ ಕೂಡ ಟೆಕ್ನಾಲಜಿಯನ್ನ ಬಳಸಿ ಐಷಾರಾಮಿ ಜಿಂದಗಿಯನ್ನ ಇಂಥ ಹುಡುಗಿಯರು ನಡೆಸುತ್ತಿದ್ದಾರೆ ಅಂದ್ರೆ ನೀವು ನಂಬಲೇಬೇಕು. ಇದೇ ಕಾರಣ ಇಂಥ ದಂಧೆ ಮಾಡಲು ಕೂಡ ಈಗ ಕೆಲವೊಂದು ಸೀಕ್ರೆಟ್ ಆಪ್ಗಳು ಕೂಡ ಇವೆ. ಆ ಎಲ್ಲ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಾನು ಕೊಟ್ಟಿದ್ದೇನೆ, ದಯವಿಟ್ಟು ನೋಡಿ. ಹಾಗೂ ನೀವು ಕೂಡ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡೆಯಬಹುದು. ಸ್ನೇಹಿತರೆ, ಏನೇ ಇರಲಿ, ಹೇಗೆ ಇರಲಿ, ಇಂತಹ ಕಾರ್ಯಗಳಿಂದ, ಇಂತಹ ವ್ಯವಹಾರಗಳಿಂದ ದೂರ ಇರುವುದೇ ವಾಸಿ ಅನ್ನುವುದು ನಮ್ಮ ಅನಿಸಿಕೆ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ